ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಶಶಿ ಸೋಪ್, ಬೇಕ್ ಸ್ಟುಡಿಯೋ, ಪೋಸ್ಟ್ಮ್ಯಾನ್ ತೂರ್ದಾಲ್, ಸದ್ಗುರು ಗ್ರಾಮ್ ಫ್ಲೋರ್ ಆಯುರ್ವೇದಿಕ್ ಸೋಪ್, ಮಲಾಯ್ಕಾ ಹೋಮ್ ಅಪ್ಲಯನ್ಸಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ಸ್ವಾಗತ. ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಪೋಸ್ಟ್ಮ್ಯಾನ್ ತೂರ್ದಾಲ್, ಮಲೈಕಾ ಹೋಮ್ ಅಪ್ಲಯನ್ಸಸ್, ಶಶಿ ಸೋಪ್, ಸದ್ಗುರು ಗ್ರಾಮ್ ಫ್ಲೋರ್ ಆಯುರ್ವೇದಿಕ್ ಸೋಪ್ ಮತ್ತು ಬೇಕ್ ಸ್ಟುಡಿಯೋ. ಕೋಟಿ ಸಂಪಾದನೆ ಮಾಡಿದ್ರೇನು, ಹೊಟ್ಟೆಗೆ ತಿನ್ನಲಿಕ್ಕೆ ಆಹಾರನೇ ಬೇಕು. ಅದಕ್ಕೆ ಹಿರಿಯರು ಹೇಳ್ತಾರೆ, ಚಿನ್ನ ತಿಂದು ಬದುಕಲಾಗತ್ತಾ ಅಂತ. ಹಾಗಾಗಿ ಅಡುಗೆ ಮನೆ ಅನ್ನೋದು ಮನೇಲಿ ಬಹಳ ವಿಶೇಷವಾದ ಜಾಗ. ಅಲ್ಲಿ ಸವಿಯಾದ ರುಚಿಯಾದ ಬಹಳ ಉತ್ತಮ ಆಹಾರಗಳು ತಯಾರಾಗ್ತವೆ. ಅಂಥ ನಮ್ಮ ಅಡುಗೆ ಮನೆ ಇಲ್ಲಿ ಹೊಸ ಅಡುಗೆ ತಯಾರಕರಿಂದ ಹೊಸ ರುಚಿಗಳನ್ನು ತಯಾರಿಸಿ ನಿಮಗೆ ತೋರಿಸ್ತದೆ. ಇವತ್ತು ಕೂಡ ನಮ್ಮ ಜೊತೆ ಅತಿಥಿಯೊಬ್ಬರು ಇದ್ದಾರೆ. ಇವತ್ತಿನ ನಮ್ಮ ರುಚಿಯ ಅತಿಥಿ ಸವಿತಾ ಶೇಟ್ ಅವರು. ನಮಸ್ಕಾರ ಮೇಡಮ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಪ್ರತಿದಿನ ಆಹಾರ ಹೊಸತು ಬೇಕು ಅಂತ ಬಯಸುವ ನಮ್ಮ ವೀಕ್ಷಕರು ಹೊಸ ರುಚಿಯನ್ನು ಕಾಯ್ತಾ ಇರ್ತಾರೆ. ಅವ್ರಿಗೋಸ್ಕರ ನೀವು ಇವತ್ತು ಯಾವ ರುಚಿಯನ್ನು ಮಾಡಲಿಕ್ಕೆ? ಪಾವ್ ಭಾಜಿ. ಸಾಮಾನ್ಯವಾಗಿ ಬೆಳಗಿನ ತಿಂಡಿ ಅನ್ನೋದು ಒಂದು ದೊಡ್ಡ ಸಮಸ್ಯೆ ಅಲ್ವಾ? ಯಾವಾಗ ನಾಳೆ ಏನು ಅನ್ನೋದು. ಅದಕ್ಕೋಸ್ಕರ ಇನ್ನೊಂದು ಬ್ರೇಕ್ಫಾಸ್ಟ್ ಬಹುಶಃ ಸಂಜೆ ಕೂಡ ನಾವು ನೆಂಚ್ಕೊಳ್ಳಿಕ್ಕೆ ಚೆನ್ನಾಗಿರುತ್ತೆ ಈ ಹೊಸ ರುಚಿಯಾಗಿ. ಇದನ್ನು ಹೇಗೆ ತಯಾರಿಸ್ತೀರಿ? ಮೊದಲಿಗೆ ಕುಕ್ಕರ್ ಸ್ಪೂನ್ ಕೊಡಿ. ಸರಿ, ಏನೆಲ್ಲ ಹಾಕೊಳ್ಬೇಕು ಅನ್ನೋ? ಗ್ಯಾಸ್ ಆನ್ ಮಾಡಿ. ಸಾಕಾ? ನಾನು ಬಟಾಣಿ ಹಾಕ್ತೀನಿ ಮೊದಲೇ. ಬಟಾಟೆ 1 ಕಪ್ನಷ್ಟು. ಮುಚ್ಚಳ ಮುಚ್ಚಿ. ಇದನ್ನು ಚೆನ್ನಾಗಿ ಬೇಯಬೇಕು. 4-5 ವಿಸಿಲ್ ಬರಬೇಕು. ಮೆದು ಆದ್ರೆ ಒಳ್ಳೇದಾಗ್ತದೆ. ಅಂದ್ರೆ ನಾವು ಮ್ಯಾಶ್ ಮಾಡಿದಾಗ ಮಾಡಬೇಕಲ್ಲ, ಬೇಯುವಾಗ ಸ್ವಲ್ಪ ಜಾಸ್ತಿ ಬೇಯಿಸಿದ್ರೆ ಆಮೇಲೆ ನಾವು ಅದನ್ನ ಸ್ಮ್ಯಾಶ್ ಮಾಡಿಕೊಂಡು ಪೂರಿಗೆ ಪಾಚಿ ತಯಾರಿಸ್ಕೊತೇವೆ. ಅದಕ್ಕೆ ಮೊದಲು ಬೇಯುವಾಗ ಒಳ್ಳೇದು ಒಂದು 4-5 ವಿಸಿಲ್ ತೆಗೆದ್ರೆ ಜಾಸ್ತಿ ಇದು ಮಾಡ್ಬೇಕಂತಿಲ್ಲ, ಹಾಗೆ ಬೇಯ್ತದಲ್ಲ. ಹಾಗೆ ಇದಕ್ಕೆ ಪೊಟ್ಯಾಟೊ ಮತ್ತೆ ಬಟಾಟೆ ಮತ್ತು ಬಟಾಣಿಯನ್ನ ಬಳಸ್ಕೊಂಡ್ರೆ ಇದು, ಅಥವಾ ಇನ್ನು ಹೆಚ್ಚಿನ ತರಕಾರಿಗಳನ್ನ ಬಳಸ್ಕೊಳ್ಬಹುದು. ಕಾಲಿಫ್ಲವರ್ ಸಹ ಹಾಕಬಹುದು. ಕಾಲಿಫ್ಲವರ್ ಬೇರೆ ಹಾಕೋದಿಲ್ಲ, ಟೇಸ್ಟ್ ಇರಲ್ಲ. ಕಾಲಿಫ್ಲವರ್ ಇದ್ರೆ ಇನ್ನು ಡಿಫ್ರೆಂಟ್ ಆಗಿರುತ್ತೆ. ಇದೇ ತರ ನೀವು ಬಾಣಲೆ ಫ್ರೈ ಎಣ್ಣೆ ಹಾಕಿ ಸನ್ ಪ್ರೀಮಿಯಂ ರಿಫೈನ್ಡ್ ಆಯಿಲ್ ಹಾಕ್ತಾ ಇದ್ದೀವಿ. ಎಷ್ಟು ಹಾಕೋಬೇಕು ಮ್ಯಾಮ್? ಹಾಕಿ ಸಾಕು 1-2-3 ಸ್ಪೂನ್ನಷ್ಟು. ಗ್ಯಾಸ್ ಆನ್ ಮಾಡಿ. ಅದು ಸಿಪ್ಪೆ ಸುಲಿದಿರೋ ಬೆಳ್ಳುಳ್ಳಿ ಜಜ್ಜಿಕೊಂಡಿದ್ದೇನೆ. 7-8 ಬೆಳ್ಳುಳ್ಳಿ. ಅದು ಕಾಯ್ಬೇಕು ಮತ್ತೆ. ಸರಿ, ಫ್ರೈ ಆಗಬೇಕು ಇದು. ಅದೆಲ್ಲನೂ ಕೂಡ ಚೆನ್ನಾಗಿ ಫ್ರೈ ಆಗಬೇಕು ಅನ್ಸುತ್ತೆ. ಒಳ್ಳೆ ಟೇಸ್ಟ್ ಥರ ಆಗಬೇಕು. ಹಾಂ ಸರಿ. ನಾನು 1 ಈರುಳ್ಳಿ ತೊಗೊಂಡಿದ್ದೇನೆ. 2 ತೊಗೊಂಡಿದ್ದೆ, 1 ಅರ್ಧ ಹಾಕ್ತೀನಿ. 1 ಈರುಳ್ಳಿ ಹಾಕಿದ್ರಾ? ಒಂದು ಸಾಮಾನ್ಯ ಗಾತ್ರದ 1 ಈರುಳ್ಳಿ ಸಣ್ಣಕ್ಕೆ ಹೆಚ್ಚಿಕೊಂಡಿದ್ದೀರಿ. ಟೊಮೆಟೊ ಹಾಕ್ತೇನೆ. ನಾನು 1 ಟೊಮೆಟೊ ತೊಗೊಂಡಿದ್ದೇನೆ. 1 ಟೊಮೆಟೊ, ಒಂದು 7-8 ಬೆಳ್ಳುಳ್ಳಿ, ಒಂದರಷ್ಟು ಈರುಳ್ಳಿ, ಇವಾಗ 1 ಟೊಮೆಟೊ. ಸ್ವಲ್ಪ ಸಿಮ್ಮಲ್ಲಿ ಇಡಿ. ಅದೊಂದು ಸಿಮ್ಮಲ್ಲಿ ಹಾಕಬೇಕಾ? ಅದು ಬೇಯ್ದಿದ್ದೇನೆ.
ಒಂದು ಸ್ಪೂನ್ ಇದೆ, ನಾನೊಂದು ಸ್ಪೂನ್ ಕೊಡಿ ಸ್ವಲ್ಪ. ಇದರಲ್ಲಿ ಸ್ವಲ್ಪ ಮ್ಯಾಶ್ ಮಾಡ್ಕೊಳ್ತೇನೆ ನಾನು. ಅದನ್ನೆಲ್ಲ ಸ್ಮ್ಯಾಶ್ ಮಾಡ್ಕೊಂಡು ಹೌದು. ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು ಅದಲ್ವಾ? ಹೌದು. ಅದಕ್ಕೆ ಬೇಯಿಸುವಾಗ ಸ್ವಲ್ಪ ಜಾಸ್ತಿ ಜಾಸ್ತಿ ಬೆಂದರೆ ಅವನು ಇದು ಬಟಾಣಿಯನ್ನು ಹೀಗೆ ಯೂಸ್ ಮಾಡ್ಕೊಳ್ಬೇಕಾ ಅಥವಾ ಮೊಳಕೆ ಬರ್ಸಿ ಅಲ್ಲ, ಮಾಡ್ಕೊಳ್ಬೋದು? ನೆನ್ಸಿ- ನೆನೆಸಿತ್ತ ಬಟಾಣಿ. ನಾನು ಇದನ್ನು ಹಾಕ್ತೇನೆ ಈಗ. ಒಗ್ಗರಣೆಗೆ ಅದನ್ನು ಹಾಕೊಳ್ತೀವಿ. ಮ್ಯಾಶ್ ಮಾಡಿದ್ದು ಹಾಕ್ಕೊಳ್ತೇನೆ. ಪಾವ್ ಭಾಜಿ ಹುಡಿ ಇದು. ಪಾವ್ ಭಾಜಿ ಹುಡಿ ಮತ್ತು ಮೆಣಸಿನ ಹುಡಿ. ಮೆಣಸಿನ ಹುಡಿ ಅದು ಖಾರ ಸಾಕಾಗಲ್ಲ ಅಂದರೆ ಮೆಣಸಿನ ಹುಡಿ ಹಾಕೊಂಡು ಬೇಕಾದಷ್ಟು ಹಾಕ್ಬೋದು, ಜಾಸ್ತಿ ಬೇಕಾದ್ರೆ ಜಾಸ್ತಿ ಹಾಕ್ಕೊಳ್ಬೋದು. ಮತ್ತು ಉಪ್ಪು ಹಾಕೊಂಡು ಸರಿ ಕುದಿ ಬರಬೇಕಾಗ್ತದೆ. ಇದನ್ನ ಒಂದ್ಸಲ ಒಳ್ಳೆ ಕುದಿಬೇಕು. ಆಲ್ಮೋಸ್ಟ್ ಎಲ್ಲವೂ ಒಂದೊಂದು ಕಡೆಯಲ್ಲಿ ಬೆಂದ್ಕೊಂಡಿದೆ. ಆದರೂ ಮತ್ತೆ ಎಣ್ಣೆಯಲ್ಲಿ ಚೆನ್ನಾಗಿ ಪೇಸ್ಟ್ ಆಗಬೇಕು. ಸ್ವಲ್ಪ ನೀರು ಹಾಕಿ, ಇನ್ನು ಸ್ವಲ್ಪ ನೀರು ಹಾಕಿ, ಸ್ವಲ್ಪ ಸಾಕು 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 ಸಾಕು. ಇದೀಗ ರೆಡಿ ಆಗಿದೆ. ಒಂದು ತವ ಇಟ್ಕೊಂಡಿದ್ದು ಫ್ರೈ ಮಾಡ್ಕೊಳ್ಳುವ. ಸ್ವಲ್ಪ ಪಾವನ್ನು ಫ್ರೈ ಮಾಡ್ಕೊಳ್ತೀವಿ. ಹೌದು. ಗ್ಯಾಸ್ ಆನ್ ಮಾಡಿ. ಇದು ಬಂದ್ ಮಾಡ್ತೇನೆ. ಅದಾಯ್ತಾ? ಅದಾಯ್ತು. ಕಾಯಿಲ್ಲ ಸ್ವಲ್ಪ. ಪಾವ್ಗೆ ಎಣ್ಣೆ ಹಾಕೋಬೇಕು? ಬೇಡ. ಇಲ್ಲ, ಹಾಕಿದ್ರೆ ಹಾಕ್ಬೋದು. ಹೇಗೆ ಇದು ಮಾಡೋದು? ಡ್ರೈ ಕೂಡ ಫ್ರೈ ಮಾಡ್ಕೊಂಡು ನೀವು ಪಾವನ್ನು ತುಂಡು ಮಾಡ್ಕೊಂಡಿದ್ದೀರಿ, ಅರ್ಧ ಭಾಗ ಮಾಡ್ಕೊಂಡಿದ್ದೇನೆ. ಜೊತೆಗೆ ಇಟ್ಕೊಂಡು ಕೂಡ ಸ್ಲೈಸ್ ಮಾಡ್ಕೋಬಹುದು. ಹೀಗೆ ಇದು ಭಾಗ ಮಾಡ್ಕೊಂಡಿದ್ದೇನೆ. ಒಂದು ಸ್ವಲ್ಪ ಇಟ್ಕೊಂಡು ಹಾಗೆ ಭಾಗ ಮಾಡ್ಕೊಂಡು ಕೌಚಿ ಬಿಸಿ ಮಾಡ್ತಾ ಸ್ವಲ್ಪ ಬಿಸಿ ಹಾಕಿದ್ರೆ ಸಾಕು. ಹೀಗೆ ಒತ್ತಬೇಕು. ಅದು ಹಸಿ ಇರ್ತದಲ್ಲ, ಫ್ರೈ ಆದರೆ ಒಳ್ಳೇದಾಗ್ತದೆ ತಿನ್ನೋಕ್ಕೆ. ಸ್ವಲ್ಪ ಕೆಲಸ ಇರೋದು ಬಾಜಿ ಇದಕ್ಕೆ ಮಾಡ್ಕೊಂಡು ಮಾತ್ರ ಅಷ್ಟೇ. ಬಿಸಿ ಮಾಡ್ಕೊಳ್ಳೋದು ದೊಡ್ಡ ಕೆಲಸ ಏನಿಲ್ಲ. ನಾವು ಬಾಜಿ ಮಾಡ್ಕೊಂಡು ಇಟ್ಟಿದ್ರೆ ಸರ್ವ್ ಮಾಡೋ ಹೊತ್ತಿಗೆ ಬಿಸಿ ಮಾಡ್ಕೊಂಡು ಇದನ್ನ ಮಾಡ್ಕೋಬಹುದು. ಬಿಸಿ ಬಿಸಿ ಆಗಿರ್ಬೇಕಾದ್ರೇ ಸರ್ವಿಂಗ್ ಪ್ಲೇಟಲ್ಲಿ ನಾವು ಪಾವ್ ಭಾಜಿನ ಹಾಕೋಬಹುದು. ಅದ್ರ ಮೇಲೆ ಈರುಳ್ಳಿ ಮತ್ತು ಕೊತ್ತಂಬರಿ. ನೋಡೋಕ್ಕೂ ಚೆನ್ನಾಗಿರುತ್ತೆ, ಫ್ಲೇವರು ಚೆನ್ನಾಗಿ ಬರುತ್ತೆ. ಪಾವ್ ಭಾಜಿ ರೆಡಿ ಆಗಿದೆ. ತಿಂದು ಟೇಸ್ಟ್ ಹೇಳಿ ಹೇಗಿದೆ ಅಂತ. ಖಂಡಿತ ರುಚಿಕರವಾದ ಪಾವ್ ಜೊತೆಗೆ ಟೇಸ್ಟಿ ಬಾಜಿ ನೋಡಿದ್ರೇ ತಿನ್ನಬೇಕು ಅನಿಸುತ್ತೆ. ಚೆನ್ನಾಗಿ ತಯಾರಿಸಿದ್ದೀರಿ. ನಮ್ಮ ಅತಿಥಿಯಾಗಿರುವಂಥ ಸವಿತಾ ಶೇಟ್ ಅವರು ತಯಾರಿಸಿದ ಘಮಘಮಿಸುವ ಪಾವ್ ಭಾಜಿ ತಯಾರಾಗಿದೆ. ಇದರ ತಯಾರಿಸುವ ವಿಧಾನ ಹೇಗೆ ಅನ್ನೋದನ್ನು ನೋಡ್ಕೊಂಬರೋಣ. ಪಾವ್ ಭಾಜಿ ತಯಾರಿಸುವ ವಿಧಾನ: ಮೊದಲು ಬಟಾಣಿ, ಆಲೂಗಡ್ಡೆಗೆ ಸ್ವಲ್ಪ ನೀರನ್ನು ಹಾಕಿ ಬೇಯಿಸಿಕೊಳ್ಳಿ. ಇನ್ನೊಂದೆಡೆ ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಬೆಳ್ಳುಳ್ಳಿ, ಈರುಳ್ಳಿ ಒಗ್ಗರಣೆ ಮಾಡಿಕೊಂಡು ಟೊಮ್ಯಾಟೊ, ಬೇಯಿಸಿ ಕಿವುಚಿದ ಆಲೂಗಡ್ಡೆ, ಬಟಾಣಿ, ಪಾವ್ ಭಾಜಿ ಮಸಾಲ, ಮೆಣಸಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಬೇಯಿಸಿಕೊಳ್ಳಿ. ಈಗ ಬಿಸಿ ಬಿಸಿ ಭಾಜಿ ತಯಾರು. ಆನಂತರ ಪಾವನ್ನು ಕಾಯಿಸಿಕೊಳ್ಳಿ. ಈಗ ರುಚಿಕರ ಪಾವ್ ಭಾಜಿ ಸವಿಯಲು ಸಿದ್ಧ. ಒಂದೊಳ್ಳೆ ರೆಸಿಪಿ ಹೇಳಿದ್ರಿ. ಈಗ ಮುಂದಕ್ಕೆ ನಮ್ಗೆ ಯಾವ ರೆಸಿಪಿಯನ್ನು ನೀವು ಹೇಳಲಿಕ್ಕೆ? ಶಾವಿಗೆ ಪಲಾವ್ ಮಾಡ್ತೀನಿ. ಶಾವಿಗೆ ಪಲಾವ್. ಈಗಾಗಲೇ ಘಮಘಮಿಸುವ ಪಾವ್ ಭಾಜಿ ತಯಾರಾಗಿದೆ. ಮುಂದಿನ ರೆಸಿಪಿಯನ್ನು ಅವರು ಸಿದ್ಧ ಮಾಡ್ಕೊಳ್ಳೋಷ್ಟರಲ್ಲಿ ನಾವು ತಗೊಳ್ಳೋಣ ಒಂದು ಚಿಕ್ಕ ವಿರಾಮ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ.
ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಪೋಸ್ಟ್ಮ್ಯಾನ್ ತೂರ್ ದಾಲ್, ಮಲೈಕಾ ಹೋಮ್ ಅಪ್ಲಯನ್ಸಸ್, ಸದ್ಗುರು ಗ್ರಾಮ್ ಫ್ಲೋರ್ ಆಯುರ್ವೇದಿಕ್ ಸೋಪ್, ಶಶಿ ಸೋಪ್ ಮತ್ತು ಬೇಕ್ ಸ್ಟುಡಿಯೋ. ಪಾವ್ಭಾಜಿ ನಂತರ ಮತ್ತೊಂದು ಹೊಸ ರುಚಿ ನಮ್ಮ ಸವಿರುಚಿ ಅಡುಗೆ ಮನೆಯಲ್ಲಿ ತಯಾರಾಗ್ತಾ ಇದೆ. ಶಾವಿಗೆ ಪುಲಾವನ್ನ ಮಾಡಲಿಕ್ಕೆ ಇದ್ದೀರಿ ಅಲ್ವಾ? ಎಲ್ಲ ವಸ್ತುಗಳನ್ನು ಸಿದ್ಧ ಮಾಡ್ಕೊಂಡಿದ್ದೀರಿ. ಇವಾಗ ನಮಗೆ ಏನು ಬೇಕು ಅದನ್ನು ಪಾತ್ರೆ ಕೊಡಿ ಬೇಯಿಸ್ಲಿಕ್ಕೆ. ಶಾವಿಗೆ ಬೇಯಿಸ್ಕೊಳ್ತೀರಿ. ನೀರು ಹಾಕಿ ಸ್ವಲ್ಪ. ಎಷ್ಟು ನೀರು ಹಾಕೋಬೇಕು? ಅರ್ಧ ಹಾಕಿ. ಸಾಕು. ಸ್ವಲ್ಪ ಕುದಿ ಬರಲಿ ಅದಕ್ಕೆ. ಈ ನೀರು ಕುದಿಬೇಕು ಇವಾಗ. ನೀರು ಕುದಿ ಬಂದಮೇಲೆ ಅದು ಹಾಕಿ ಒಂದು 2 ನಿಮಿಷ ಅದು ಸ್ವಲ್ಪ ಬೇಯುತ್ತಲ್ಲ ಶಾವಿಗೆಯನ್ನು ಬೇಯಿಸಿ ಸ್ಟೈನ್ ಮಾಡ್ಕೊಳ್ತೀರಿ, ಸೋಸ್ಕೊಳ್ತೀರಿ. ಇವಾಗ ನೀವು ಶಾವಿಗೆ ಬೇಯಿಸ್ಕೊಳ್ಳೋದೇ ಸಮಯದಲ್ಲಿ ಇದನ್ನು ಫ್ರೈ ಮಾಡ್ಕೊಳ್ತೀರಾ? ಎಣ್ಣೆ ಹಾಕಿ. ಎಣ್ಣೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಇಲ್ಲಿ ಹಾಕ್ತಾ ಇದ್ದೇವೆ. ಸಾಕ? ಇನ್ನು ಸ್ವಲ್ಪ ಹಾಕಿ. ಹಾಂ ಸಾಕು ಸಾಕು. ಎಣ್ಣೆ ಕುದಿರಿ ಸ್ವಲ್ಪ. ಈಗ ಸಾಸಿವೆ ಹಾಕ್ತೇನೆ. ಹಾಂ ಸರಿ. ಸಾಸಿವೆ ಹೊಡಿಬೇಕಲ್ವಾ? ಇನ್ನೇನೆಲ್ಲ ಹಾಕೋಬೇಕು? ಕಾಯಿ ಮೆಣಸು ಹಾಕೊ. ಇಷ್ಟೇ 2 ಹಸಿಮೆಣಸು ಹಾಕಿ. ಒಂದೇ ಹಾಕಿದ್ರೆ ದೊಡ್ಡದು 1 ಹಸಿಮೆಣಸು. ಅದು 2 ಫ್ರೈ ಆಗಬೇಕು. ಹೊಡಿತಾ ಇದೆ ಸಾಸಿವೆ. ಕರಿಬೇವು ಸಾಮಾನ್ಯ ಒಗ್ಗರಣೆ ಅಂದರೆ ಸಾಸಿವೆ ಮತ್ತು ಕರಿಬೇವು ಇಲ್ಲ ಅಂದರೆ ಇನ್ಕಂಪ್ಲೀಟ್ ಅಲ್ವಾ? ಒಂದು ಕಪ್ ಶಾವಿಗೆನ ನೀರಿಗೆ ಹಾಕೋಬೇಕು. ಅದು ಫ್ರೈ ಆಗಿದೆ ಅನಿಸುತ್ತೆ ಅಲ್ವಾ? ನಾನೀಗ ಬೀನ್ಸ್ ಹಾಕ್ತೇನೆ. ಬೀನ್ಸ್ ಸಣ್ಣಗೆ ಹೆಚ್ಕೊಂಡಿರೋ ಬೀನ್ಸ್. ಹಾಂ ಸಣ್ಣಗೆ ಹಾಕಿ. ಸ್ಟವ್ ಕೊಡ್ತೀನಿ. ಇದು ಸಾಕಾ? ಸಾಕು ಸಾಕು ಸಾಕು. ಈ ಬಟಾಣಿ ಹಾಕ್ತೇನೆ. ಅದು ಹಾಗೆ ತಣ್ಣಗಾಗಲಿಕ್ಕೆ ಹಾಗೆ ಬಟಾಣಿ ಹಾಕ್ತೇನೆ. ಬಟಾಣಿ ಇದರಲ್ಲಿ ಹಾಕ್ತಾ ಸ್ವಲ್ಪ ಫ್ರೈ ಆಗಿ ಬಟಾಣಿನೂ ಎಣ್ಣೆನ ಬೇಯಬೇಕು. ಹಾಕಿ ಸರಿ ಬೇಯಲಿ ಅದು ಸ್ವಲ್ಪ. ಇದು ಸ್ವಲ್ಪ ಸಮಯ ತಗೊಳ್ಳುತ್ತೆ ಅನ್ಸುತ್ತೆ ಅಲ್ವಾ? ಹಸಿ ಬಟಾಣಿ ಅಲ್ಲ, ಹಸಿ ಬಟಾಣಿ. ನೆನೆಸಿರೋ ಬಟಾಣಿ ಅದು ಸ್ವಲ್ಪ ಲೇಟ್ ಆಗ್ತದೆ. ಇದು ಹಸಿ ಬಟಾಣಿ ಅಲ್ಲ, ಬೇಗ ಬೇಯ್ತದೆ. ಬೇಗ ಬೇಯ್ತದೆ. ಮತ್ತು ಬೀನ್ಸ್ ಸಣ್ಣ ಚೂರು ಮಾಡಿದ್ರಲ್ಲ, ಬೇಗ ಬೇಯ್ತದೆ. ಈಗ ಈರುಳ್ಳಿ ಹಾಕ್ತೇನೆ. ಈರುಳ್ಳಿ ಹಾಕು. ಒಂದು ಈರುಳ್ಳಿ ಹಾಕಿದ್ರೆ ಒಂದು ಈರುಳ್ಳಿ ಸರಿ ಫ್ರೈ ಆಗಲಿ. ಇದು ಸರಿ ಫ್ರೈ ಆಗಬೇಕು. ಫ್ಲೇಮ್ ದೊಡ್ಡದು ಇಟ್ಕೊಂಡು. ಹಾಂ ಸಾಕು. ಇದು ಹಾಕ್ತೇನೆ ಸರ್ವ್ ಮಾಡಿದ್ದು. ಸೋಸಿಟ್ಟ ಪುಲಾವ್ ಇದು ಶಾವಿಗೆನ ಮಿಕ್ಸ್ ಮಾಡಿ. ಎಣ್ಣೆನಲ್ಲಿ ಬಿಟ್ಕೊಳ್ಳುತ್ತೆ ಅಲ್ಲ? ಹೌದು, ಎಣ್ಣೆಲಿ ಬಿಟ್ಕೊಳ್ತದೆ ಅದು. ಒಂದು ಸ್ಪೂನ್ ಕೊಡಿ. ಸ್ಪೂನ್ ಉಪ್ಪು ಹಾಕ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ಕೊನೆಯಲ್ಲಿ ಉಪ್ಪು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಸಕ್ಕರೆ ರುಚಿಗೆ. ಸಕ್ಕರೆನೂ ಸ್ವಲ್ಪ ಬೇಕಾದರೆ ಹಾಕ್ಬೋದು. ಸಕ್ಕರೆ ಸ್ವೀಟ್ ಇಷ್ಟ ಆಗೋರು ಸಕ್ಕರೆ ಜಾಸ್ತಿ ಹಾಕ್ಕೊಳ್ಬೋದು. ಕಾಯಿ ತುರಿ
ಕಾಯಿ ತುರಿನ ಸ್ವಲ್ಪ ಸ್ವಲ್ಪ ಒಂದು 3-4 ಸ್ಪೂನ್ ಅಷ್ಟೇ ಹಾಕಿದ್ರಿ. ಕೊತ್ತಂಬರಿ ಸ್ವಲ್ಪ ಇದು ಸಿದ್ಧ ಆಗಿದೆ ಅನಿಸುತ್ತೆ. ಸರ್ವ್ ಮಾಡಿ ಪ್ಲೇಟ್ ಕೊಡಿ. ಸಿದ್ಧ ಆಗಿದೆ. ಸೊ ಶಾವಿಗೆ ಪಲಾವ್ ರೆಡಿ ಆಗಿದೆ, ತಿಂದು ಟೇಸ್ಟ್ ಹೇಳಿ. ಖಂಡಿತ. ಶಾವಿಗೆ ಪುಲಾವ್ ಮತ್ತೊಂದು ಹೊಸ ರುಚಿ ಸಿದ್ಧಗೊಂಡಿದೆ. ಇದನ್ನು ಟೇಸ್ಟ್ ಮಾಡೋ ಅದೇ ಹೊತ್ತಲ್ಲಿ ನೀವು ನೋಡ್ಕೊಂಬನ್ನಿ ಇದನ್ನು ತಯಾರಿಸುವ ವಿಧಾನವನ್ನು. ಶಾವಿಗೆ ಪುಲಾವ್ ತಯಾರಿಸೋ ವಿಧಾನ. ಮೊದಲು ಸ್ವಲ್ಪ ನೀರನ್ನು ಬಿಸಿ ಮಾಡಿಕೊಂಡು ಶಾವಿಗೆಯನ್ನು ಬೇಯಿಸಿ ಸೋಸಿಕೊಳ್ಳಿ. ಇನ್ನೊಂದೆಡೆ ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಸಾಸಿವೆ, ಹಸಿಮೆಣಸು, ಕರಿಬೇವು ಒಗ್ಗರಣೆ ಮಾಡಿಕೊಂಡು ಬೀನ್ಸ್, ಬಟಾಣಿ, ಕ್ಯಾರೆಟ್, ಈರುಳ್ಳಿಯನ್ನು ಹುರಿದು ಬೇಯಿಸಿದ ಶಾವಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಸಕ್ಕರೆ, ತೆಂಗಿನ ತುರಿ, ಕೊತ್ತಂಬರಿ ಸೊಪ್ಪು ಹಾಕಿ ಮಗುಚಿ ಬೇಯಿಸಿ. ಈಗ ಸವಿಯಲು ಶಾವಿಗೆ ಪುಲಾವ್ ತಯಾರು. ನಮ್ಮ ಸವಿರುಚಿ ಅಡುಗೆ ಮನೆಯಲ್ಲಿ ತಯಾರಿಸ್ಕೊಟ್ಟಿದ್ದೀರ 2 ಹೊಸ ರೆಸಿಪಿಗಳನ್ನು, ಒಂದು ಪಾವ್ ಭಾಜಿ ಮತ್ತು ಶಾವಿಗೆ ಪುಲಾವ್. ನೋಡಿದ್ರೆ ಆಸೆ ತಡ್ಕೊಳ್ಲಿಕ್ಕೆ ಆಗ್ತಿಲ್ಲ, ಅದ್ರ ರುಚಿ ನೋಡಬೇಕು ಅಂತ ಆಸೆ ಆಗ್ತದೆ. ಮೊದಲಿಗೆ ಪಾವ್ ಭಾಜಿ ಹೇಗಿದೆ ಅನ್ನೋದನ್ನು ಟೇಸ್ಟ್ ಮಾಡಿ ನೋಡೋಣ. ತಿಂತೀರ ನೀವು? ಓಕೆ, ತುಂಬ ಚೆನ್ನಾಗಿ ತಯಾರಿಸಿದ್ದೀರ. ಸರಿಯಾಗಿ ಹದವಾಗಿ ಖಾರ, ಒಳ್ಳೆ ರುಚಿ. ಭಾಜಿ ಜೊತೆಗೆ ಪಾವ್ ಹಾಸ್ಕೊಂಡಿರೋ ಹೊತ್ತಲ್ಲಿ ಒಳ್ಳೆ ರುಚಿಯಾದ ಪಾವ್ ಭಾಜಿ ತಯಾರಿಸಿದ್ರೆ ಚೆನ್ನಾಗಿರೋ ಒಂದು ರೆಸಿಪಿ. ಈ ರೆಸಿಪಿ ಜೊತೆ ಇನ್ನೊಂದು ರೆಸಿಪಿ ಕೂಡ ಹೇಗಿದೆ ಅನ್ನೋದನ್ನು ನೋಡ್ಕೊಂಬರೋಣ. ಒಳ್ಳೆ ಗಾರ್ನಿಷ್ ಮಾಡಿಟ್ಟಿದ್ದೀರಾ, ಚೆನ್ನಾಗಿದೆ. ಚೆನ್ನಾಗಿದೆ ಅಮ್ಮ. ಶಾವಿಗೆ ಪುಲಾವ್ ನೀವು ಮಾಡೋದನ್ನು ನೋಡ್ತಾ ಇದ್ವಿ, ಸುಲಭದಲ್ಲಿ ಮಾಡಿದ್ರಿ, ಒಳ್ಳೆ ಟೇಸ್ಟಿನೂ ಆಗಿದೆ. ಹಾಗಾಗಿ ಈ 2 ರೆಸಿಪಿಗಳು ಕೂಡ ನಮ್ಮ ರುಚಿ ಅಡುಗೆ ಮನೆಯಿಂದ ಎಲ್ಲರ ಮನೆ ರುಚಿಯಾಗಿ ಬದಲಾಗತ್ತೆ ಅನ್ನೋ ನಂಬಿಕೆ ಇದೆ. ಯಾಕಂದರೆ ಅಷ್ಟೊಂದು ಚೆನ್ನಾಗಿದೆ 2 ಕೂಡ. ನಿಮ್ಮ ಅಡುಗೆ ಮನೆಯಿಂದ ನಮ್ಮ ರುಚಿ ಹೊಸ ಅಡುಗೆ ಮನೆ ಸೇರಿದ್ದೀರಾ. ಇಲ್ಲಿ ನೀವು ಅಡುಗೆ ಮಾಡಿಕೊಟ್ಟಿದ್ದೀರಾ ನಮಗೆ 2 ರೆಸಿಪಿಗಳನ್ನು. ಹೇಗೆ ಅನ್ನಿಸ್ತು ನಿಮಗೆ? ತುಂಬ ಖುಷಿ ಆಯಿತು. ನಮ್ಮ ಟಿ ವಿಯಲ್ಲಿ ನನಗೆ 2 ರೆಸಿಪಿ ಮಾಡ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟೋದಕ್ಕೆ ತುಂಬ ಖುಷಿ ಆಯಿತು ನನಗೆ. ನಮಗೂ ಸಂತೋಷ ಆಯಿತು ಮೇಡಮ್, ತುಂಬ ರುಚಿಕರವಾದ 2 ರೆಸಿಪಿಗಳನ್ನು ತಯಾರಿಸ್ಕೊಟ್ಟಿರೋದಕ್ಕೆ. ವೀಕ್ಷಕರೇ, ಬೆಚ್ಚಗಿನ ಮನೆ ಇರಲು, ವೆಚ್ಚಕ್ಕೆ ಹೊನ್ನಿರಲು, ಇಚ್ಛೆಯನ್ನರಿತು ನಡೆ ವಸತಿ ಇರಲು, ಸ್ವರ್ಗಕ್ಕೆ ಕಿಚ್ಚು ಹಚ್ಚೆಂದ ಸರ್ವಜ್ಞ. ಇದು ನಾವೆಲ್ಲ ಕೇಳಿ ಬೆಳೆದಿರುವಂತಹ ಸಾಲುಗಳು. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಬಹುಶಃ ನಾವೆಲ್ಲರೂ ಕೂಡ ಮನೆಯಲ್ಲಿ ಎಲ್ಲ ಸತಿಯರು ಇಚ್ಛೆಯನ್ನರಿತು ನಡೆ ವಸತಿ ಆದರೆ ಆ ಮನೆ ಸ್ವರ್ಗ ಆಗಿರ್ತದೆ. ನಿಮ್ಮ ಮನೆಯವರಿಗೂ ಕೂಡ ರುಚಿಕರವಾದ ಅಡುಗೆಯನ್ನು ಮಾಡಿ ಬಡಿಸಿ ಆ ಮನೆಯನ್ನು ಸ್ವರ್ಗ ಮಾಡೋದು ನಮ್ಮ ಕೈಯಲ್ಲಿದೆ. ರುಚಿಕರವಾದ ರೆಸಿಪಿಗಳನ್ನು ನಮಗಾಗಿ ತಯಾರಿಸ್ಕೊಟ್ಟಿರುವಂತಹ ಅತಿಥಿಗಳಿಗೆ ಉಡುಗೊರೆಯನ್ನು ನೀಡುವಂತಹ ಸಮಯ. ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅವರ ಕಡೆಯಿಂದ ಒಂದು ಉಡುಗೊರೆ. ಅದೇ ರೀತಿ ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಅವರ ಕಡೆಯಿಂದ ಒಂದು ಚಿಕ್ಕ ಉಡುಗೊರೆ. ಧನ್ಯವಾದಗಳು ಮ್ಯಾಮ್, ಇಂಥ ಒಳ್ಳೆಯ 2 ರೆಸಿಪಿಗಳನ್ನು ನಮಗಾಗಿ ತಯಾರಿಸ್ಕೊಡಿ. ದಿನ ಹೊಸ ರುಚಿಗಳನ್ನು ತಯಾರಿಸು ನಮ್ಮ ಸವಿರುಚಿ ಅಡುಗೆ ಮನೆಯಲ್ಲಿ ಇನ್ನಷ್ಟು ಹೊಸ ರುಚಿಗಳನ್ನು ನೋಡಲಿಕ್ಕಿದ್ದೀರಿ. ಅಲ್ಲಿ ತನಕ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಶಶಿ ಸೋಪ್, ಬೇಕ್ ಸ್ಟುಡಿಯೋ, ಪೋಸ್ಟ್ಮ್ಯಾನ್ ತೂರ್ದಾಲ್, ಸದ್ಗುರು ಗ್ರಾಮ್ ಫ್ಲೋರ್ ಆಯುರ್ವೇದಿಕ್ ಸೋಪ್, ಮಲಾಯ್ಕಾ ಹೋಮ್ ಅಪ್ಲಯನ್ಸಸ್. ನಮ್ಮ ಫ್ಯಾಮಿಲಿ ಹೆಲ್ತ್ನ
ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ.